25 ವರ್ಷಗಳಿಂದಲೂ ಅವ್ರದ್ದು ಗೂಂಡಾಗಿರಿಯೇ. ಒಂದು ಕಡೆಯಿಂದ ಅವರು ಯಾವುದನ್ನು ಕೂಡ ಮಾಡೋದಿಲ್ಲ, ಎರಡನೇದಾಗಿ ಮಾಡುವವರನ್ನು ಕೂಡ ಬಿಡೋದಿಲ್ಲ. ಯಾಕಂದರೆ ಅವರ ಸಂಸ್ಕೃತಿ ಅದೇ. ನಾನೀಗ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕ್ಷೇತ್ರದಲ್ಲಿ ಕೂಡ ನೋಡ್ತೇನೆ. ನನ್ನ ಅನುಭವ ಸುಮಾರು 56 ವರ್ಷಗಳು ಆಯಿತು ನನಗೆ. 56 ವರ್ಷಗಳಲ್ಲಿ ಕೂಡ ನಾನು ಸುಮಾರು 56 ವರ್ಷಗಳು ನಾನು ತಿಳ್ಕೊಂಡಿದ್ದೇನೆ ಕಾಂಗ್ರೆಸ್ಸಿನ ಹಿಂದಿನ ಪರಿಸ್ಥಿತಿಗಳು ಹೇಗಿತ್ತು, ಆಗ ಏನೇನು ಯಾವ್ಯಾವ ರೀತಿಯಲ್ಲಿ ಇದ್ದರು, ಅದನ್ನು ಈಗ ಮತ್ತೆ ಅವರು ಮುಂದುವರಿಸ್ತಾರೆ. ಯಾಕೆ ಮುಂದುವರಿಸ್ತಾರೆ ಅಂದರೆ, ಇವತ್ತು ರಾಜ್ಯದ ಅಭಿವೃದ್ಧಿ ಕೆಲಸಗಳೇನಿದೆ ಅದನ್ನು ನೋಡಿ ಮುಂದೆ ಅವರಿಗೆ ಭವಿಷ್ಯ ಇಲ್ಲ ಅಂತ ಆಗಿದೆ. ಹತಾಶೆಗೊಂಡಿರುವಂಥ ಕಾಂಗ್ರೆಸ್ಸಿನವರು ಮತ್ತೆ ಗೂಂಡಾಗಿರಿಯನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದೆ. ಅದೇ ನಿನ್ನೆ ರಾಮನಗರ ನಡೆದಿರ್ತಕ್ಕಂಥ ಘಟನೆ ಒಂದು. ಎರಡನೇದಾಗಿ ನಿನ್ನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನು, ಅಂಬೇಡ್ಕರ್ ಅವರ ಭಾವಚಿತ್ರ ಏನಿದೆ, ಇದು ಪ್ರತಿಷ್ಠೆ ಏನಿದೆ ಅದನ್ನು ಅನಾವರಣ ಮಾಡುವಂಥ, ಪುತ್ಥಳಿಯನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಯಾರೇ ಇರ್ಬೋದು, ನಾನೇ ಕೂಡ ಇರ್ಬೋದು, ನಾನು ಕಾರ್ಯಕ್ರಮಕ್ಕೆ ಸರಿಯಾಗಿ ನಾನು ಭಾಗವಹಿಸಬೇಕು. ಕಾರ್ಯಕ್ರಮಕ್ಕೆ ಸರಿಯಾಗಿ ಭಾಗವಹಿಸದೆ ಮತ್ತೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಬಂದು ಗಲಾಟೆ ಮಾಡುವಂಥ ಸ್ಥಿತಿಯನ್ನು ಚುನಾಯಿತ ಪ್ರತಿನಿಧಿಗಳೆಲ್ಲ ಮಾಡಿಬಿಟ್ರೆ ಮುಂದೆ ಯಾವ ರೀತಿಯಲ್ಲಿ ಕೊಂಡೋಗುವಂಥದ್ದು. ಅದಕ್ಕೋಸ್ಕರ ನಾನು ನೋಡಿದ್ದೇವೆ ಕಾಂಗ್ರೆಸ್ನ ಸಂಸ್ಕೃತಿ ಕೂಡ ಅಷ್ಟೇ. ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟರು ಕೂಡ ಅವರು ಬರಬೇಕಾದ್ರೆ 2 ಗಂಟೆ 3 ಗಂಟೆ ತಡ. ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನೋಡಿದ್ದೇವೆ. ಮತ್ತೆ ಬಂದು ಜಗಳ ಮಾಡುವಂಥದ್ದು, ಅದು ಈಗ ಮಾಡಿದ್ದಾರೆ. ಅದಕ್ಕಾಗಿ ನಾನು ಆ ರೀತಿಯ ಒಂದು ಘಟನೆ ಏನಿದೆ ಅದನ್ನು ಖಂಡಿಸ್ತೇನೆ. ಮತ್ತು ಚುನಾಯಿತ ಪ್ರತಿನಿಧಿಯಾಗಿ ಆ ರೀತಿಯಲ್ಲಿ ಒಬ್ಬ ಲೋಕಸಭಾ ಸದಸ್ಯನಾಗಿ ನಡ್ಕೊಂಡಿರುವಂಥ ಘಟನೆಯನ್ನು ಕೂಡ ನಾನು ಖಂಡಿಸ್ತೇನೆ.